ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ನ ರಾಜ್ಯ ಸಮಿತಿ ವತಿಯಿಂದ ಸೆಪ್ಟೆಂಬರ್ 12ರಂದು ಮಂಗಳೂರಿನ ಇಂಡಿಯಾನಾ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿರುವ ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ 2025 ಕಾರ್ಯಕ್ರಮ ನಡೆಯಲಿದ್ದು ಪುತ್ತೂರಿನಿಂದ ತೆರಳುವವರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ನ ಪುತ್ತೂರು ಘಟಕದ ಅಧ್ಯಕ್ಷ ಅಬ್ದುಲ್ ರಜಾಕ್ ಬಪ್ಪಳಿಗೆ ತಿಳಿಸಿದ್ದಾರೆ. ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಯುವ ನಾಯಕತ್ವ, ವ್ಯಕ್ತಿ ಮಾರ್ಗದರ್ಶನ ಮತ್ತು ಸಮಾಜ ನಿರ್ಮಾಣದಲ್ಲಿ ಯುವಕರ ಪಾತ್ರ ಬಲಪಡಿಸುವ ಉದ್ದೇಶದಿಂದ ಪುತ್ತೂರು ಸಹಿತ 21 ವಲಯದ ಯುವಕರನ್ನು ಒಗ್ಗೂಡಿಸಿ ಕಾರ್ಯಕ್ರಮ ನಡೆಯಲಿದೆ. ಪುತ್ತೂರಿನಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಉಚಿತ ಬಸ್ನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದವರು ಹೇಳಿದರು. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಇದೇ ಬರುವ 12/9/2025 ಶುಕ್ರವಾರ ಮಂಗಳೂರಿನಲ್ಲಿ ಇಂಡಿಯಾನಾ ಸೆಂಟರ್ನಲ್ಲಿ ಯುವ ನಾಯಕತ್ವ, ವೃತ್ತಿ ಮಾರ್ಗದರ್ಶನ ಮತ್ತು ಸಮಾಜ ನಿರ್ಮಾಣದಲ್ಲಿ ಯುವಕರ ಪಾತ್ರವನ್ನು ಬಲಪಡಿಸುವಂತಹ ಉದ್ದೇಶದೊಂದಿಗೆ ಒಂದು ಯೂತ್ ಲೀಡರ್ಸ್ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಯುಎ 21 ವಲಯಗಳ ಮಂಗಳೂರು, ಪಡುಬಿದ್ರೆ, ಉಳ್ಳಾಲ, ಬಂಟ್ವಾಳ, ವಿಟ್ಲ, ಪುತ್ತೂರು, ಬೆಳ್ತಂಗಡಿ, ಕೈಕಂಬ, ಬಜ್ಪೆ, ಮೂಡಬಿದ್ರೆ, ಕಾರ್ಕಳ, ಸುಳ್ಯ, ಸುರತ್ಕಲ್, ಜೋಕಟ್ಟೆ, ಕಾಪು, ಉಪ್ಪಿನಂಗಡಿ, ಪರಂಗಿಪೇಟೆ, ಸಿರೂರು ಮತ್ತು ಕುಂದಾಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಯುವಕರನ್ನು ಒಗ್ಗೂಡಿಸಿಕೊಂಡು ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ 2025 ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದು ಯುವ ಸಬಲೀಕರಣಕ್ಕೆ ಬೇಕಾಗಿ ಯುವ ಕ್ರೀಡಾಪಟುಗಳನ್ನ ಒಂದು ಉನ್ನತ ದರ್ಜೆಗೆ ಕೊಂಡೊಯ್ಯುವಂತಹ ಒಂದು ತಂಡವಾಗಿ ಮುನ್ನಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಣ್ಣ ಮಟ್ಟಿನಲ್ಲಿ ಬೆಳೆಸಿಕೊಂಡು ಇದೀಗ ಒಂದು ಎಲ್ಲ ದಕ್ಷಿಣ ಕನ್ನಡ ಹಾಗೂ ಕರ್ನಾಟಕ ರಾಜ್ಯದಾದ್ಯಂತ ಒಂದು ವಲಯಗಳಲ್ಲಿ ಸಂಚರಿಸ್ತಾ ಇದೆ. ಅದು ಆ ಒಂದು ಕಾರ್ಯಕ್ರಮ ನಾಡಿದ್ದು ಮಂಗಳೂರಿನಲ್ಲಿ ಯೂತ್ ಲೀಡರ್ಸ್ ಒಂದು ಕಾರ್ಯಕ್ರಮವು ಕೂಡ 12ನೇ ತಾರೀಕಿನಂದು ಇದೆ. ಅದರಲ್ಲಿ ಕೂಡ ಭಾಗವಹಿಸುವಂತ ನಮ್ಮ ಪುತ್ತೂರಿನ ಒಂದು ಬಸ್ಸು ಹಾಗೂ ಹಲವು ವಾಹನಗಳು ಅಲ್ಲಿ ತೆರಳಲಿದ್ದು ಅಲ್ಲಿ ಯುವಕರು ಈ ಕ್ರೀಡೆಯಲ್ಲಿ ಯಾರಿಗೆಲ್ಲ ಒಂದು ಉನ್ನತ ಮಾಹಿತಿ ಇದೆ ಎಂಬ ಒಂದು ನಿಟ್ಟಿನಲ್ಲಿ ಅಲ್ಲಿ ತಿಳುವಳಿಕೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಯುಎ ಕ್ರೀಡೆಗಳ ಮೂಲಕ ಸಮುದಾಯ ಸಬಲೀಕರಣ ಮತ್ತು ಅಭಿವೃದ್ಧಿಯತ್ತ ಕೊಂಡು ಹೋಗುವ ಸಂಸ್ಥೆಯಾಗಿದೆ. ಎಲ್ಲ ವಿವಿಧ ಕ್ರೀಡಾಪಟುಗಳನ್ನು ಸಿದ್ಧಪಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಯುಇಎ ಇದರ ರಾಜ್ಯ ಸಮಿತಿ ಸದಸ್ಯ ಸಿರಾಜುದ್ದೀನ್ ಪರ್ಲಾಡ್ಕ, ಪುತ್ತೂರು ವಲಯದ ಪ್ರಧಾನ ಕಾರ್ಯದರ್ಶಿ ಇರ್ಷಾದ್, ಖಜಾಂಚಿ ರವೂಫ್ ಪರ್ಲಾಡ್ಕ, ಜೊತೆ ಕಾರ್ಯದರ್ಶಿ ಅಶ್ರಫ್ ಮಕ್ವೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. Home or office, you can get the furniture according to your imagination and color combination from Tamam Furniture World. Best quality at affordable price. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyawar. Now at Mangalore.